ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗದ ವತಿಯಿಂದ ಭಾರತೀಯ ಸೆಕ್ಯುಲರ್ ವಾದ ಮತ್ತು ಕನ್ನಡದ ಪ್ರತಿಕ್ರಿಯೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಯಿತು. ನಗರದ ಸಂತ ಅಲೋಷಿಯಸ್ ಕಾಲೇಜಿನ ಎರಿಕ್ ಮತಾಯಿ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಗಾಂಧಿ ಮಾರ್ಗ ಚಿಂತಕ ಮತ್ತು ಗ್ರಾಮ ಸ್ವರಾಜ್ಯದ ಪ್ರತಿಪಾದಕ ಪ್ರಸನ್ನ ಹೆಗ್ಗೋಡು ಉದ್ಘಾಟಿಸಿದರು. ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಗಳ ರೆಕ್ಟರ್ ಫಾದರ್ ಡೆನಿಷಿಯಸ್ ವಾಸ್ ಎಸ್ಜೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಧ್ಯಾತ್ಮಿಕತೆಯಿಂದ ಕೂಡಿರುವುದು ನಿಜವಾದ ಧಾರ್ಮಿಕತೆಯಾಗಿದೆ. ಎಲ್ಲಿ ಆಧ್ಯಾತ್ಮಿಕತೆ ಇಲ್ಲವೋ ಆ ಧರ್ಮದಲ್ಲಿ ಧಾರ್ಮಿಕತೆ ಇಲ್ಲ. ಧರ್ಮ ಕೇವಲ ಆಚರಣೆಯಲ್ಲ, ಧರ್ಮದಲ್ಲಿ ಆಚರಣೆ ಇದೆ. ಆಧ್ಯಾತ್ಮಿಕತೆ ಹೋಗಲಾಡಿಸುವ ಕೆಲಸ ನಮ್ಮಲ್ಲಿ ಬರಬೇಕಾಗಿದೆ ಅಂತ ಹೇಳಿದ್ರು. ನಿಜವಾದ ಧಾರ್ಮಿಕತೆ ಅಂದರೆ ಆಧ್ಯಾತ್ಮಿಕತೆಯಿಂದ ಕೂಡಿದಂತ ಧಾರ್ಮಿಕತೆ ನಿಜವಾದ ಧಾರ್ಮಿಕತೆ. ಎಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಆ ಧರ್ಮದಲ್ಲಿ ಆ ಧಾರ್ಮಿಕತೆ ಇಲ್ಲ. Where there is no spirituality, there is no religion. Spirituality is bigger than religion. ಧರ್ಮ ಬರೀ ಒಂದು ಆಚರಣೆ ಅಲ್ಲ, ಧರ್ಮದಲ್ಲಿ ಒಂದು ಆಧ್ಯಾತ್ಮಿಕತೆ ಇದೆ. ಆ ಆಧ್ಯಾತ್ಮಿಕತೆಯನ್ನು ಹುಡುಕುವಂತ ಅವರ ಕೆಲಸ ನಮ್ಮಲ್ಲಿ ಬರುತ್ತೆ. ಬಳಿಕ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಮಾತನಾಡಿ, ಭಾರತದಲ್ಲಿ ಸತ್ಯ, ಸಮಾನತೆ, ಸೌಹಾರ್ದತೆ, ನ್ಯಾಯ ಮೊದಲ ಮೌಲ್ಯಗಳು ಮರೀಚಿಕೆಯಾಗಿದೆ. ಎಲ್ಲದಕ್ಕೂ ಬೇರೆ ಅರ್ಥವನ್ನ ಕಲ್ಪಿಸಿ ಜನರನ್ನ ದಾರಿ ತಪ್ಪಿಸುವ ಕಾರ್ಯ ತಂತ್ರವಾಗುತ್ತಿದೆ. ಪ್ರಸ್ತುತ ಸಮಾಜದಲ್ಲಿ ಸೆಕ್ಯುಲರ್ ವಾದ ಕೂಡ ಪಿಡುಗಾಗುತ್ತಿದೆ ಎಂದು ಹೇಳಿದ್ರು. ಭಾರತದ ನಾಗರಿಕ ಸಮಾಜದಲ್ಲಿ ಹಲವು ಬಗೆಯ ಅಸಹನೆಗಳು ಮುಚ್ಚೆದ್ದು ಕುಣಿಯುತ್ತಿವೆ. ಭಾರತ ದೇಶದಲ್ಲಿ ಸತ್ಯ, ಸಮಾನತೆ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ ಮೊದಲಾದ ಮೌಲ್ಯಗಳು ಮತ್ತು ಆಶಯಗಳು ಇಂದು ಬದಿಗೆ ಸರಿಯುತ್ತಿವೆ. ಎಲ್ಲದಕ್ಕೂ ಬೇರೆ ಅರ್ಥ ಕಲ್ಪಿಸಿ ಜನರನ್ನು ದಾರಿ ತಪ್ಪಿಸುವ ಕಾರ್ಯತಂತ್ರಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೆಯುತ್ತಿವೆ. ಇಂಥ ಪ್ರಸ್ತುತ ಭಾರತದಲ್ಲಿ ಸೆಕ್ಯುಲರ್ ವಾದ ಕೂಡ ಒಂದು ವಿವಾದಾತ್ಮಕ ತಿಳುವಳಿಕೆಯಾಗಿ ನಮ್ಮ ನಡುವೆ ಇದೆ. ಭಾರತದಲ್ಲಿ ಸೆಕ್ಯುಲರ್ ವಾದ ಧರ್ಮ ಸಹಿಷ್ಣುತೆ ಮತ್ತು ಸರ್ವಧರ್ಮ ಸಮಭಾವದ ಕಾಳಜಿಯನ್ನು ತೋರಿಸುತ್ತಿರುವ ಹೊತ್ತಲ್ಲಿ ಇಲ್ಲಿ ಮತಧರ್ಮಗಳ ನಡುವೆ ಅಸಹನೆಗಳು ಕಾಣಿಸಿಕೊಂಡಿವೆ. ಸಂತ ಅಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸರಸ್ವತಿ ಕುಮಾರಿ ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.